ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಮತ್ತು ರೋಟರಾಕ್ಟ್ ಕ್ಲಬ್ ಮಂಗಳೂರು ಸಿಟಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಪ್ರಾಯೋಜಿಸುತ್ತಿರುವ ರಾಜ್ಯಮಟ್ಟದ ವಾರ್ಷಿಕ ಪ್ರತಿಷ್ಠಿತ ವಂದನಾ ಪ್ರಶಸ್ತಿಗೆ ಖ್ಯಾತ ವೈದ್ಯರಾದ ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಆಯ್ಕೆಯಾಗಿದ್ದು ಅವರಿಗೆ ಇಂದು ಪ್ರಶಸ್ತಿ ಪ್ರದಾನ ಸಮಾರಂಭವು ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ನಡೆಯಿತು. ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಮತ್ತು ರೋಟರಾಕ್ಟ್ ಕ್ಲಬ್ ಮಂಗಳೂರು ಸಿಟಿ ಸಂಸ್ಥೆಯ ವತಿಯಿಂದ ಕಳೆದ 17 ವರ್ಷಗಳಿಂದ ರಾಜ್ಯಮಟ್ಟದ ವಾರ್ಷಿಕ ಪ್ರತಿಷ್ಠಿತ ವಂದನಾ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದು ಈ ಬಾರಿ ಖ್ಯಾತ ವೈದ್ಯರಾದ ಡಾಕ್ಟರ್ ಪದ್ಮನಾಭ ಕಾಮತ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಂಗಳೂರಿನ ಎಯಾಡಿಯಲ್ಲಿರುವ ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ನಡೆದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಪದ್ಮನಾಭ ಕಾಮತ್ ಅವರಿಗೆ ಪ್ರಶಸ್ತಿ ಫಲಕ, ಪ್ರಶಸ್ತಿ ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಂದನಾ ಪ್ರಶಸ್ತಿ ಆಯ್ಕೆ ಸಮಿತಿಯ ಸಭಾಪತಿ ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ ಅವರು ಪ್ರಸ್ತುತ 2021ನೇ ಸಾಲಿನ ಪ್ರಶಸ್ತಿಗೆ ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ಪದ್ಮನಾಭ ಕಾಮತ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅವರು ಜಿಲ್ಲೆಯ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧಿಸಿದ ಗಣನೀಯ ಸಾಧನೆಯನ್ನ ಮತ್ತು ನೀಡಿದ ಅಮೂಲ್ಯ ಕೊಡುಗೆ ಮತ್ತು ಸುದೀರ್ಘ ಅನುಪಮ ಸೇವೆಯನ್ನ ಪರಿಗಣಿಸಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಎಂದು ಹೇಳಿದರು. The Vandana Award this year, Dr. Padmanabha Kamath. I am doing multiple roles here. So the first role is, in our club meetings normally, we have the President of the Rotary Club of Mangalore City, Rotary Daryl also has to be acknowledged. The Vandana Award presentation was instituted by the Rotary Club of Mangalore City. The Rotary Club of Mangalore City, the Rotary Club is actually the partner in service of the Rotary Club. So the Rotary Club of Mangalore City, which was sponsored by the Rotary Club of Mangalore Central, started this Vandana Award in the year 1996. They were giving the awards as vocational service awards to achievers in different vocations. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಆರೋಗ್ಯ ಸೇವೆಯಲ್ಲಿ ಅವಿರತ ಸೇವೆಯನ್ನ ಗುರುತಿಸಿ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಮತ್ತು ರೋಟರಾಕ್ಟ್ ಕ್ಲಬ್ ಮಂಗಳೂರು ಸಿಟಿ ಸಂಸ್ಥೆಯು ಪ್ರಶಸ್ತಿ ನೀಡಿ ಗೌರವಿಸಿರುವುದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದರು. I would like to give a brief preview of what work has been done and what exactly is this cardiology at doorsteps. So it goes by the acronym CAD, and CAD is nothing but coronary artery disease, which is a dreaded heart disease which all of us know. Cardiology at doorsteps stands for your own project of taking the cardiologist's advice, cardiologist's expertise and the services to your doorsteps. So you may ask why it occurred to me that in a project like this, why did I envision this, or why did I embark on this project? What made me take up this project? ಅನಂತರ ಮಾತನಾಡಿದ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲಾ 3181 ಗವರ್ನರ್ ಮೇಜರ್ ಡೋನರ್ ರೊಟೇರಿಯನ್ ಎಂ ರಂಗನಾಥ್ ಭಟ್ ಅವರು ರೋಟರಿ ಕ್ಲಬ್ಗಳು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ, ಕಡು ಬಡವರಿಗೆ ಸಹಾಯ ಹಸ್ತವನ್ನ ಚಾಚುತ್ತಾ ಬಂದಿದೆ ಎಂದು ಹೇಳಿದರು. So I am very honored to present the Vandana Award to our awardee, Dr. Padmanabh Kamath. Now let me tell you a bit about Rotary. There is a reason behind it. Now Rotary is a 116-year-old organization where it has got a presence in more than 200 countries, and there are 35,000 Rotary clubs in this world and almost about 12 lakh Rotarians. Now in India, we have got more than 1,60,000 Rotarians, 4,500 Rotary clubs, and in our district, that is the district whose name is 3181, we are in 4 revenue districts of Dakshina Kannada, Kodagu, Mysore and Chamarajanagar. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರೋಟರಿ ಮಂಗಳೂರು ಸೆಂಟ್ರಲ್ ಅಧ್ಯಕ್ಷರಾದ ರೊಟೇರಿಯನ್ ಪ್ರಕಾಶ್ ಚಂದ್ರ ಅವರು ಮಾತನಾಡಿ
3181 4 ಜಿಲ್ಲೆಗಳ ವ್ಯಾಪ್ತಿಯನ್ನ ಹೊಂದಿರುವಂತಹ ಜಿಲ್ಲೆ. 4 ಜಿಲ್ಲೆಗಳಲ್ಲಿ 84 ರೋಟರಿ ಕ್ಲಬ್ಗಳಿವೆ. 3354 ಸದಸ್ಯರಿದ್ದಾರೆ ಎಂದ ಅವರು ಎಲ್ಲರೂ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಹೇಳಿದರು. 3181 ಈ ಜಿಲ್ಲೆ 4 ಜಿಲ್ಲೆಗಳ ಒಂದು ವ್ಯಾಪ್ತಿಯನ್ನು ಹೊಂದಿರುವಂಥ ಜಿಲ್ಲೆ. ದಕ್ಷಿಣ ಕನ್ನಡ, ಮಡಿಕೇರಿ, ಮೈಸೂರು, ಚಾಮರಾಜನಗರ. ಸೊ ಈ 4 ಕಂದಾಯ ಜಿಲ್ಲೆಯಲ್ಲಿ ಸುಮಾರು 84 ರೋಟರಿ ಕ್ಲಬ್ಗಳಿದೆ. 84 ರೋಟರಿ ಕ್ಲಬ್ಗಳು ಮತ್ತು 3354 ಸದಸ್ಯರು, ಸುಮಾರು 12% ಮಹಿಳಾ ಸದಸ್ಯರು, 30 ರೋಟರಾಕ್ಟ್ ಕ್ಲಬ್ಗಳು, 118 RCC, 193 ಇಂಟರಾಕ್ಟ್ ಕ್ಲಬ್ಗಳನ್ನು ಹೊಂದಿದಂಥ ಜಿಲ್ಲೆ. ಇದೇ ವೇಳೆ ಸಮಾರಂಭದಲ್ಲಿ ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ನ ಸೆಂಟ್ರೋ ಅನ್ನ ಗಣ್ಯರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ರೋಟರಾಕ್ಟ್ ಕ್ಲಬ್ ಮಂಗಳೂರು ಸಿಟಿಯ ಅಧ್ಯಕ್ಷ ರೋಟರಾಕ್ಟ್ ಡೆರಿಲ್ ಸ್ಟೀವನ್ ಡಿಸೋಸಾ ಉಪಸ್ಥಿತರಿದ್ದರು. ಇನ್ನು ರೋಟರಿ ವಂದನಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ವಿ4 ನ್ಯೂಸ್ ಕರ್ನಾಟಕ ಚಾನೆಲ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಯಶಸ್ವಿಯಾಗಿ ನೇರ ಪ್ರಸಾರಗೊಂಡಿತು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.